ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಅಪ್ಪ, ಸೋಷಿಯಲ್ ಮೀಡಿಯಾ ಹೀರೋಗಳ ದಯವಿಟ್ಟು ನಮ್ಗೆ ಒಂಚೂರು ಬದುಕಕ್ಕೆ ಬಿಡ್ರಪ್ಪ ಪ್ಲೀಸ್. ನಿಮಗೆ ಕೈ ಮುಗಿದು ಬೇಡ್ತೀನಿ. ಯಾಕೆ ಹಿಂಗೆ ಟಾರ್ಚರ್ ಮಾಡ್ತೀರಾ ನಮಗೆ? ನಮ್ಮ ಜೀವನದಲ್ಲಿ ಏನಾಗಿದೆ ಏನಾಗಿಲ್ಲ ಏನೂ ಗೊತ್ತಿಲ್ಲ ನಿಮಗೆ. ಇನ್ಫ್ಯಾಕ್ಟ್ ನಮ್ಮ ಹತ್ರನೇ ಕ್ಲಾರಿಟಿ ಇಲ್ಲ. ನಿಮ್ಗೆ ಹೆಂಗೆ ಅಷ್ಟು ಕ್ಲಾರಿಟಿ ಸಿಗುತ್ತೆ? ಏನಾಗ್ತಿದೆ ನಮ್ಮ ಲೈಫಲ್ಲಿ ಅನ್ನೋದ್ರ ಅರಿವು ಇನ್ನೂ ನನ್ನ ಕುಟುಂಬಕ್ಕೆ ಸರಿಯಾಗಿಲ್ಲ. ಏನೋ ಇರುತ್ತೆ, ವೈಯಕ್ತಿಕ ಜೀವನ ಪ್ರತಿಯೊಬ್ಬರಿಗೂ ಇರುತ್ತೆ ನಿಮ್ಮ ಹಾಗೇನೆ. ದಯವಿಟ್ಟು ಅದನ್ನ ನಿಮಗೆ ಬೇಕಾದ ಹಾಗೆ ಕಲ್ಪಿಸಿಕೊಂಡು ಹಿಂಗಿರ್ಬೋದಂತೆ, ಅವನು ಹಂಗಂತೆ, ಇವಳು ಹಿಂಗಂತೆ, ಯಾರು ಬಂದು ನಿಮ್ಮ ಹತ್ರ ಕತೆ ಹೇಳಿದ್ದಾರೆ? ನೀವೇನಾದ್ರೂ ನಮ್ಮ ಮನೇಲಿ ಇನ್ನೊಂದು ರೂಮಲ್ಲಿ ವಾಸ ಇದ್ರಾ? ನಿಮಗೆ ಬೇಕಾಗಿದ್ದೆ ಕಮೆಂಟ್ಗಳು, ನಿಮಗೆ ಬೇಕಾಗಿದ್ದೆ ಇದು ಮೆಸೇಜ್ಗಳು, ನಿಮಗೆ ಬೇಕಾಗಿದ್ದೆ ಸ್ಟೇಟಸ್ಗಳು. ಏನಕ್ರಪ್ಪ ಇನ್ನೊಬ್ಬರ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಅಷ್ಟು ದೊಡ್ಡ ಆಸಕ್ತಿ? ಯಾರೋ ಒಂದಿಷ್ಟು ಊಹಾಪೋಹಗಳನ್ನು ಹರಡಿದಾಗ ನಾನೊಂದಿಷ್ಟು ಕ್ಲಾರಿಟಿ ಕೊಡಬೇಕಿತ್ತು, ಕೊಟ್ಟು ಸುಮ್ಮನಾಗಿದ್ದೀನಿ. ನಮ್ಮ ಬದುಕು ನಾವು ನೋಡ್ಕೋತಾ ಇದ್ದೀವಿ. ನಿಮ್ಗೆ ಯಾಕೆ ಒಳ್ಳೇದು ಹರಿಸ್ತೀರಾ, ಒಳ್ಳೇದು ಬಯಸ್ತೀರಾ? ರೆಸ್ಪೆಕ್ಟ್ ಮಾಡೋಣ. ಅದನ್ನು ಬಿಟ್ಟು ಅವ್ನು ಹಂಗೆ ಮಾಡದ್ನಂತೆ, ಇವಳು ಹಿಂಗೆ ಮಾಡದ್ಲಂತೆ. ಯಾರಿಗೆ ನಿಮ್ಗೇನಾದ್ರೂ ಬಂದು ನಾವು ಹೇಳಿದೀವ? ನಾನೇನಾದ್ರೂ ಬಂದು ಅವಳು ಹಿಂಗೆ ಮಾಡಿದಾಳೆ ಅಂತ, ಅವಳೇನಾದ್ರೂ ಬಂದು ನಾನು ಹಿಂಗೆ ಮಾಡಿದ್ದೀನಿ ನಿಮ್ಮ ಹತ್ರ ಬಂದು ಯಾರಾದ್ರೂ ಹೇಳಿದ್ರೇನಪ್ಪ? ಬಿಡಿ, ನಮಗೆ ಗೊತ್ತಿದೆ. 10 ವರ್ಷ ಸಂಸಾರ ಮಾಡಿದವ್ರಿಗೆ ಬದುಕನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು, ಮುಂದೆ ಏನು ಮಾಡಬೇಕು ಎಲ್ಲದರ ಅರಿವು ನಮಗಿದೆ. ಯಾಕೆ ಸುಮ್ಮನೆ ನಮ್ಮ ಕಾಲೆಳೆದು ನಮಗೆ ಹೊಟ್ಟೆ ಉರಿಸಿ ನಮಗೆ ಸಂಕಟ ಆಗೋಂಗೆ ಮಾತಾಡಿ, ಅದನ್ನು ನನ್ನ ಮನೆಯವ್ರು ನೋಡಿ ಅವ್ರ ಕಣ್ಣೀರು ಹಾಕ್ಕೊಂಡು, ಅವಳ ಮನೆಯವ್ರು ನೋಡಿ ಅವ್ರ ಕಣ್ಣೀರು ಹಾಕ್ಕೊಂಡು ಯಾಕೆ ಅವ್ರ ಹೊಟ್ಟೆ ಉರಿಸ್ತೀರಿ? ಏನ್ ಸಿಗುತ್ತೆ ನಿಮಗೆ? ನಿಮಗೂ ತಂದೆ ತಾಯಿ ಮಕ್ಕಳು ಹೆಂಡತಿ ತಂಗಿ ಎಲ್ಲ ಇರ್ತಾರಲ್ವಾ? ಹಂಗೆ ಯಾರೋ ನಾವು ಒಬ್ರು ಅಂತ ಅಂದ್ಕೊಳ್ಳಿ, ಅಣ್ಣನೋ ತಮ್ಮನೋ ತಂಗಿನೋ ಏನೋ ಒಂದು ಅಂದ್ಕೊಂಡು ಸುಮ್ಮನೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಿ. ನಿಮ್ಮ ಕುಟುಂಬದಲ್ಲೇ ಯಾರಿಗಾದ್ರೂ ಏನಾದ್ರೂ ಆದರೆ ಅಂದ್ರೆ ನಿಮ್ಗೆ ಏನು ಅಂತಾನೆ ಇನ್ನೂ ಸ್ಪಷ್ಟನೆ ನಿಮಗೆ ಐಡಿಯಾನೇ ಇಲ್ದೇನೆ ನೀವೇ ನಮ್ಮ ಪೋಸ್ಟ್ಗಳ ಆಧಾರದ ಮೇಲೆ, ನಮ್ಮ ಸ್ಟೋರೀಸ್ಗಳ ಆಧಾರದ ಮೇಲೆ ನೀವೇ ಏನೋ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ನೀವೇ ಮಾತಾಡ್ತೀರಾ. ನಾವು ಎಲ್ಲಾದ್ರೂ ಹಂಗೇನಾದ್ರೂ ಆದಾಗ ನಾವೇ ಬಂದು ಕ್ಲಾರಿಟಿ ಕೊಡ್ತೀವಿ, ಹಿಂಗಾಗಿದೆ ಹಿಂಗಿದೆ ಅಂತ. ಬೇಕೇ ಬೇಕು ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆ ಸೈದ್ಧಾಂತಿಕ ವಿಚಾರಗಳನ್ನು ನನ್ನ ವಿರೋಧಿಸಕ್ಕೆ ಸಾಧ್ಯ ಆಗದೆ ಇದ್ರೆ ಬಿಟ್ಬಿಡಿ. ಅದನ್ನು ಬಿಟ್ಟು ಸೈದ್ಧಾಂತಿಕ ವಿಚಾರದಲ್ಲೋ ಅಥವಾ ನನ್ನ ನಿಲುವುಗಳ ವಿಚಾರದಲ್ಲೋ ನೀವು ಅದನ್ನು ಅಪೋಸ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ವೈಯಕ್ತಿಕ ವಿಚಾರಗಳನ್ನ ಹಿಡ್ಕೊಂಡ್ಬಂದು ಯಾಕೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ನನ್ನ ಹೇಳ್ತಿರ್ತೀರಿ? ನಿಮ್ಮ ಯೋಗ್ಯತೆಗೆ, ನಿಮ್ಮ ಪ್ರೊಫೈಲ್ನಲ್ಲಿ ನಿಮ್ಮ ಫೋಟೋ ಹಾಕೊಳ್ಳೋಕೆ ಯೋಗ್ಯತೆ ಇರಲ್ಲ, ನೀವು ನನ್ನ ಫೋಟೋನ ಹಾಕೊಂಡು ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಹೊಟ್ಟೆ ಉರಿಯುತ್ತೆ. ನನಗೊಂದು 7 ವರ್ಷದ ಮಗ ಇದ್ದಾನ್ರಿ, 60-62 ವರ್ಷದ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ಅವರು ನೋಡ್ತಿರ್ತಾರೆ ಇದನ್ನೆಲ್ಲ. ನಮ್ಮ ಕುಟುಂಬ ಇದೆ. ಏನ್ ನಿಮ್ಮ ಮನಸ್ಸೋ ಇಚ್ಛೆ ಬಾಯಿಗೆ ಬಂದಂಗೆ ಬರೀತಿಲ್ಲ? ನಿಮಗೆಲ್ಲ ಫ್ಯಾಮಿಲಿ ಇರಲ್ವೇನ್ರಿ? ನಿಮ್ಮ ಮನೆಯಲ್ಲಿ ಹೆಚ್ಚು ಕಮ್ಮಿ ನಿಮ್ಮ ಅಮ್ಮನೋ ನಿಮ್ಮ ಹೆಂಡತಿನೋ ಹೋಗೋ ರೇಷನ್ ಇನ್ನೂ ತಂದಿಲ್ವಲ್ಲೋ, ನಾಚಿಕೆ ಆಗಲ್ವನೋ, ಮಾನ ಮರ್ಯಾದೆ ಇಲ್ವನೋ ಮನೆಯಿಂದ ಹೊರಗಡೆ ದಬ್ಬಿರ್ತಾರೆ. ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಮೊಬೈಲ್ ಇದೆ ಅನ್ನೋ ಕಾರಣಕ್ಕೆ ನನ್ನ ವಿಷಯನ ಇಟ್ಕೊಂಡು ನಿಮ್ಮ ಸ್ಟೇಟಸ್ಗಳಲ್ಲೋ ಪೇಜ್ಗಳಲ್ಲೋ ಕಮೆಂಟ್ಸ್ ಸೆಕ್ಷನ್ ಅಲ್ಲೋ ಹಾಕ್ತೀರಿ ಅಂತಂದ್ರೆ ನೀವೆಲ್ಲ ಏನ್ ಮನುಷ್ಯರು ನೀವು? ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿರುತ್ತೆ, ಯಾಕೆ ನನ್ನ ತಟ್ಟೆಯಲ್ಲಿ ಒಣ ಹುಡ್ಕಕ್ಕೆ ಬರ್ತೀರಿ? ಬಿಡಿ. ನಮ್ಮ ಸಂಕಟ ನಮ್ಗೆ ಗೊತ್ತಿರುತ್ತೆ, ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಹೆಂಗೆ ಸರಿ ಮಾಡ್ಕೋಬೇಕು, ಹೆಂಗೆ ತಿದ್ಕೋಬೇಕು, ಮುಂದೆ ಹೇಗೆ ಅನುಸರಿಸ್ಕೋಬೇಕು, ಅನುಭವಿಸಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನಮಗದ್ರ ಅರಿವಿದೆ. ಯಾಕೆ ಸುಮ್ಮನೆ ನಿಮಗೆ ಬೇಡದೇ ಇರೋ ವಿಚಾರಗಳಲ್ಲಿ ಹಿಂಗೆ ತಲೆ ತುರಿಸಿ ಇನ್ನೊಂದು ಬದುಕನ್ನು, ಇನ್ನೊಬ್ಬರು ಬದುಕನ್ನೇ ನಾಶ ಮಾಡೋಕೆ ಯಾಕೆ ಹೊರಡ್ತೀರಿ? ಏನು ಸಿಗುತ್ತೆ? ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಸೈದ್ಧಾಂತಿಕವಾಗಿ ಹೌದು, ಕೆಲವು ನನ್ನ ನಿಲುವುಗಳಿದಾವೆ. ನಾನು ಅದನ್ನು ಹಿಂದೆನೂ ಮಾತಾಡ್ತೀನಿ, ಇವತ್ತು ಮಾತಾಡಿದ್ದೀನಿ, ಮುಂದೆನೂ ಮಾತಾಡ್ತೀನಿ. ನಿಮಗೆ ಹೇಗೆ ಒಂದು ಸಿದ್ಧಾಂತ ಇರುತ್ತೋ ನನಗೆ ಹಾಗೆ ಒಂದು ಸಿದ್ಧಾಂತ ಇರುತ್ತೆ. ಅದು ಸಂವಿಧಾನ ಕೊಟ್ಟರು ಹಕ್ಕು ನನಗೆ. ನೀವು ಹಾಗೆ ಸೈದ್ಧಾಂತಿಕವಾಗಿ ವಿರೋಧಿಸಕ್ಕೆ ಸಾಧ್ಯ ಆಗದೆ ಇದ್ದಾಗ, ಅಲ್ಲಿ ಕಾಲೆಳೆಯಕ್ಕೆ ಸಾಧ್ಯ ಆಗದೆ ಇದ್ದಾಗ ಯಾವ್ದಾವುದಕ್ಕೋ ಲಿಂಕ್ ಮಾಡ್ಕೊಂಡು ಯಾಕೆ ನನ್ನ ವೈಯಕ್ತಿಕ ವಿಚಾರಗಳನ್ನು ಹೇಳ್ತಾ ಇರ್ತೀರಿ? ನಮಗೂ ಒಂದು ಪರ್ಸನಲ್ ಲೈಫ್ ಅಂತ ಇದೆ ರೀ, ನಮಗೂ ಒಂದು ಬದುಕಂತ ಇದೆ. ಅದನ್ನು ರೆಸ್ಪೆಕ್ಟ್ ಮಾಡಿ. ಇಲ್ಲಿ ಗೊತ್ತಿಲ್ಲ, ಪೇಷಂಟ್ಗಳಿರ್ತಾರೆ, ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಇರ್ತಾರೆ, ಡಿಪ್ರೆಷನ್ ಇದ್ದವ್ರು ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ಹಾಗೆ ನಿಮ್ಮ ಆಲೋಚನೆಗೆ ಬಂದ ಹಾಗೆ ದಯವಿಟ್ಟು ಬರ್ಕೊಂಡು ಕುತ್ಕೊಂಬೇಡಿ. ಅದು ಇನ್ನೊಬ್ಬರ ಬದುಕನ್ನೇ ತೆಗೆದುಬಿಡುತ್ತೆ. ನನ್ನ ಪರಿಸ್ಥಿತಿಯಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಿ ಹೋಗ್ತಾ ಇತ್ತು. ಆದರೆ ಏನೂ ಆಗದೆ ಪ್ರತಿಯೊಂದನ್ನು ಈಸಿಯಾಗಿ ಬ್ಯಾಲೆನ್ಸ್ ಮಾಡುವ ಮತ್ತು ಅದನ್ನ ನಿಭಾಯಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅದು ಕರೆಕ್ಟಾಗಿ ಇದೆ ಅನ್ನೋದು ನನಗೆ ಗೊತ್ತಿರುತ್ತೆ. ನನಗದ್ರ ಅರಿವಿದೆ. ದಯವಿಟ್ಟು ಇನ್ನೊಬ್ಬರ ಜೀವನದಲ್ಲಿ ಚೆಲ್ಲಾಟ ಆಡ್ಕೊಂಡು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಂಡು, ಇನ್ನೊಬ್ಬರ ವೈಯಕ್ತಿಕ ಬದುಕನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅವಹೇಳನ ಮಾಡಿಕೊಂಡು ನಗಾಡ್ಕೊಂಡು ಕಿಸ್ಕಿಸ್ಕೊಂಡಿದ್ರೆ ಆ ಭಗವಂತ ಒಂದು ದಿನ ನಿಮ್ಮ ಜೀವನದಲ್ಲೂ ಆಟ ಆಡ್ತಾನೆ. ನೆನ್ಪಿಟ್ಕೊಳ್ಳಿ. ಅವತ್ತು ಅನುಭವಿಸ್ತೀರಿ. ಅವತ್ತು ನನ್ನ ಶಾಪ, ನನ್ನ ಹೊಟ್ಟೆ ಉರಿ ನಿಮಗೆ ತಟ್ಟುತ್ತೆ. ನೆನ್ಪಿಟ್ಕೊಳ್ಳಿ.